ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಶುಭಾಶೀರ್ವಾದಗಳೊಂದಿಗೆ ಕುಂಟಾರು ವೇದಮೂರ್ತಿ ವಾಸುದೇವ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಕುಂಟಾರು ಬ್ರಹ್ಮಶ್ರೀ ರವೀಶ್ ತಂತ್ರಿಗಳ ನೇತೃತ್ವದಲ್ಲಿ ಪಡುಮಲೆ ನಾಗಬೇರ್ಮೆರಗುಡಿ, ನಾಗಸನ್ನಿಧಿ, ರಕ್ತೇಶ್ವರಿ, ತೀರ್ಥಬಾವಿ ಹಾಗೂ ದೇಯಿ ಬೈದೀದಿ ಸಾನ್ನಿಧ್ಯದಲ್ಲಿ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 22ರಿಂದ 24ರವರೆಗೆ ನಡೆಯಲಿದೆ. ಇಂದು ಪುತ್ತೂರುಪೇಟೆಯಲ್ಲಿ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕಕ್ಕೆ ಮೆರವಣಿಗೆ ಮೂಲಕ ಆಮಂತ್ರಣವನ್ನು ನೀಡುವ ಕಾರ್ಯ ಅದ್ದೂರಿಯಾಗಿ ನಡೆದಿದೆ. ಪಡುಮಲೆ ಗೋಡಿಚೆನ್ನೈ ಜನ್ಮಸ್ಥಾನ ಸಂಚಲನ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಪಡುಮಲೆಯ ದೇವಸ್ಥಾನದ ಆತ್ಮೀಯ ಬಂಧುಗಳೇ, ಒಂದು ಒಳ್ಳೆಯ ಸಮಾರಂಭದಲ್ಲಿ ಬೆಳಗಿನ ಹೊತ್ತು ಈ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುವಂತ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಇದಕ್ಕೆ ಪುತ್ತೂರಿನ ಕಾರ್ಯಕರ್ತರೆಲ್ಲ, ಹೆಚ್ಚಿನ ಪುತ್ತೂರಿನ ವ್ಯಾಪಾರಸ್ಥರೆಲ್ಲ ಕೈ ಜೋಡಿಸಬೇಕು. ಎಲ್ಲರ ಸಹಕಾರವನ್ನು ಕೂಡ ಕೋರುವುದರೊಂದಿಗೆ ನಮಗೆಲ್ಲ ಗೊತ್ತಿದೆ, ಧೈರ್ಯ ಸಾಹಸಕ್ಕೆ ಸತ್ಯ ನಿಷ್ಠೆಗೆ ಹೆಸರಾದ ಕೋಟಿ ಚೆನ್ನಯ್ಯರ ಒಂದು ವ್ಯವಸ್ಥೆಯನ್ನು ನಾಡ್ದು ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಮಾಡತಕ್ಕಂಥ ಪಡುಮಲೆಯಲ್ಲಿ ನಡೆಯುವ ಕಾರ್ಯಕ್ರಮ ಎಲ್ರಿಗೂ ನಮ್ಮಂಥವ್ರಿಗೆ ಇವತ್ತು ತಿಳಿದಿದ್ದರೂ ನಮ್ಮ ಮುಂದಿನ ಪೀಳಿಗೆಗೆ ಅವರ ಬಗ್ಗೆ ತಿಳುವಳಿಕೆಗೆ ಬೇಕಾಗಿ ಈ ಒಂದು ವ್ಯವಸ್ಥೆ ಬಹಳ ಅತ್ಯುತ್ತಮವಾಗಿದೆ ಅಂತ ಹೇಳುತ್ತಾ, ಎಲ್ಲ ವ್ಯಾಪಾರಸ್ಥರು ನಾವು ಪುತ್ತೂರಿನವರೆಲ್ಲ ಸೇರಿ ಇದಕ್ಕೆ ತುಂಬು ಹೃದಯದ ಸಹಕಾರವನ್ನು ಕೊಡಬೇಕು ಅಂತ ಕೇಳುವುದರೊಂದಿಗೆ ಇಲ್ಲಿ ನಮಗೂ ಈ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸಿ. ತುಳುನಾಡಿನ ವೀರಪುರುಷರಾಗಿರ್ತಕ್ಕಂಥ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನವಾಗಿರ್ತಕ್ಕಂಥ ಪಡುಮಲೆಯಲ್ಲಿ 22ರಿಂದ 24ರ ತನಕ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಯುತ್ತಿದೆ. ಇದಕ್ಕೋಸ್ಕರ ಪುತ್ತೂರು ನಗರಸಭೆಯ ಎಲ್ಲ ಸಾರ್ವಜನಿಕ ಬಂಧುಗಳನ್ನು, ವರ್ತಕ ಬಂಧುಗಳನ್ನು ಕರೆಯುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಾವೆಲ್ಲರೂ ಆ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ವೀರಪುರುಷರ ಪಡುಮಲೆಯ ಪ್ರತಿಷ್ಠಾ ಮಹೋತ್ಸವದ ಪ್ರಸಾದವನ್ನು ಸ್ವೀಕರಿಸುವಂಥ ಕೆಲಸ ಕಾರ್ಯಗಳು ನಾವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತು.